ಈ ಎಲ್ಲ ಆ್ಯಪ್ಗಳು ಅಥವಾ ಎಲ್ಲ ಈ ಆನ್ಲೈನ್ ಸರ್ವಿಸ್ಗಳು ಎಲ್ಲ ಆನ್ಲೈನ್ ಸರ್ವಿಸ್ಗಳು ಅಂತ ಹೇಳಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ಆನ್ಲೈನ್ಗಳು ಬೇರೆ ಬೇರೆ ತೊಂದರೆಗಳಿವೆ, ಆದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ವಿ. ಈಗ ನೋಡಿ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಅಂತ ಹೇಳಿ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಒಂದು ಕಂಪನಿಗೆ ತುಂಬಾ ಕಷ್ಟ ಕೊಡ್ತಾ ಇದೆ. ಕೆಲವರಿಗೆ ಪಾಪ ಅವರಿಗೆ 100 ರೂಪಾಯಿ ಆದ್ರೆ 50%, 100ರಲ್ಲಿ 50 ರೂಪಾಯಿ ಕೂಡ ಅವರೇ ತಗೊಳ್ಳುವಂಥದ್ದು ಇದೆ. ಅವನಿಗೆ ವರ್ಕ್ ಮಾಡದ ಪರಿಸ್ಥಿತಿ, ಹೋಟೆಲ್ ರನ್ ಮಾಡ್ಲಿಕ್ಕೂ ಆಗುದಿಲ್ಲ, ಅವನಿಗೆ ಹಿಂದೆ ಬರ್ಲಿಕ್ಕೂ ಆಗುದಿಲ್ಲ, ಅಂತದ್ದು ಇದೆ. ಅದನ್ನು ಹೇಗೆ ನಿಮಗೆ ಪೇಮೆಂಟ್ ಮಾಡ್ತಾರೆ ಸ್ವಿಗ್ಗಿ ಅಥವಾ ಇದ್ರದ್ದು? ಅವ್ರು 5 ಡೇಸ್ಗೊಮ್ಮೆ ಅದು ನಮ್ದು ಒಂದು ಮ್ಯೂಚುವಲ್ ಕನ್ಸೆಂಟ್ ಇರುತ್ತೆ ಅವ್ರ ಜೊತೆಗೆ ನಾವು ಯಾವ ತರ ನಾವು ಅವ್ರ ಜೊತೆ ಡೀಲ್ ಮಾಡ್ತೀವಂತ. ಹೆಚ್ಚಾಗಿ ಜನರು 5 ಡೇಸ್ಗೆ ಇಲ್ಲದಿದ್ದರೆ 1 ವೀಕಿಗೆ ಮಾರ್ತಾರೆ. 1 ವೀಕ್ ಇಲ್ಲ ಅಥವಾ 5 ಡೇಸ್ಗೆ 5 ಡೇಸ್ಗೆ ಫುಲ್ ಅಮೌಂಟ್ ಅವ್ರ ಜೊತೆಗೆ ಇರುತ್ತೆ. ಮತ್ತೆ ಅವ್ರು ನಮ್ಗೊಂದು ಶೀಟ್ ಕಲಿಸ್ತಾರೆ, ನಾವು ಶೀಟ್ ಅನ್ನು ಅಕ್ಸೆಪ್ಟ್ ಮಾಡಿ ಅಕ್ನಾಲೇಜ್ ಮಾಡಿ ಮತ್ತೆ ನಮ್ಗೆ ಅವ್ರ ಅಕೌಂಟ್ಗೆ ಕಾಸು ಹಾಕ್ತಾರೆ. ಅದ್ರ ಸಮಸ್ಯೆ ಇಲ್ಲಿ ಬರೋದಂದ್ರೆ ಇವಾಗ ಸ್ವಿಗ್ಗಿದಲ್ಲಿ 25 to 30% ಇವಾಗ ನಾರ್ಮಲ್ ಆಗಿದೆ ಕಮಿಷನ್ ಅವರ ಪರ್ಸೆಂಟೇಜ್. ಮತ್ತೆ ಸುಮಾರು ಹೋಟೆಲ್ಗಳು ಬಂದಿದೆ, ಅಂದ್ರೆ ಕ್ಲೌಡ್ ಕಿಚನ್ಗಳೆಲ್ಲ ಬಂದಿದೆ. ಅವರೇನ್ ಮಾಡ್ತಾರೆ, ಅವರ ಬಿಸ್ನೆಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಅವರ ಕಮಿಷನ್ ಜಾಸ್ತಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಸ್ವಿಗ್ಗಿನವರಿಗೆ. ಹೋಟೆಲ್ ಅವರು ಇವಾಗ ಯಾರು ಆಕ್ಚುಲಿ ಒಂದು ಸುಮಾರು ಕಾಸು ಕೊಟ್ಟು ಅವರು ಏನೋ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಅವರಿಗೆ ಇದರಲ್ಲಿ ಏನು ಲಾಭನೇ ಬರಲ್ಲ. ಅಂದ್ರೆ 30% ಸ್ವಿಗ್ಗಿ ಕೊಟ್ರೆ ಮತ್ತೆ ಅವ್ರಿಗೇನು ಲಾಭ ಅದಲ್ಲಿ ಉಳಿಯಲ್ಲ. ಚಿಕ್ಕ ಪುಟ್ಟ ಮನೇಲಿ ಮಾಡಿದವರಿಗೆಲ್ಲ ಪರವಾಗಿಲ್ಲ. ಈ ತರನೇ ಅವರು ಸ್ವಿಗ್ಗಿ ಅವರು ಎಲ್ಲರ ಜೊತೆಗೆ ನಮ್ಗೆ 30% ಕೊಡಿ, 35% ಕೊಡಿ, ಎಲ್ಲರೂ ಅವರವರ ಬಿಸ್ನೆಸ್ ಇಂಟ್ರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅವರು ಅಷ್ಟು ಪರ್ಸೆಂಟ್ ಕೊಡ್ತಾ ಇದ್ರು. ಆದ್ರೆ ಇವಾಗ ಅದರ ಕಾರಣ ಸುಮಾರು ಹೋಟೆಲ್ಗಳು ಮುಚ್ಚಿದೆ. ನಮ್ಗೆ ಲಾಸ್ಟ್ ಟೈಮ್ ಹಣ ಬಾರದೇ ಇರುವ ಕಾರಣದಿಂದಾಗಿನ ಅಥವಾ ಕಮಿಷನ್ ಅಂದ್ರೆ ಡಿಲೇ ಇನ್ ಪೇಮೆಂಟ್ ಆಗಿರ್ಬೋದು. ಮತ್ತೆ ಮೋಸ್ಟ್ಲಿ ಏನಾಗುದಂದ್ರೆ ಅವರ ಚಾರ್ಜಸ್ 25% ಫಿಕ್ಸ್ ಚಾರ್ಜ್. ಮತ್ತೆ ಅವ್ರು ನಿಮ್ಗೆ ಫೋರ್ಸ್ ಮಾಡ್ತಾರೆ, ನೀವು ಈ ಪ್ರಮೋಷನ್ ಹಾಕಿ, ನಿಮ್ಗೆ ಅಷ್ಟು ಜನ ಅಂದ್ರೆ ನಿಮ್ ಹೋಟೆಲ್ ಚೆಕ್ ಮಾಡ್ತಾರಲ್ಲ, ನೀವು ಈ ಪ್ರಮೋಷನ್ ಹಾಕಿ 5% ಜಾಸ್ತಿ ಕೊಡಿ. ಹೋಟೆಲ್ನವರು ಕೊಡ್ತಾರೆ 5%, 10%, ಅವ್ರು ಏನು ಕೇಳ್ತಾರೆ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಬೇಕು. ಹೌದು, ಅದನ್ನು ಈ ಟೈಮಲ್ಲಿ ಅವ್ರಿಗೆ ವ್ಯಾಪಾರ ಬೇಕೇ ಬೇಕು. ಇದ್ರಲ್ಲಿ ಅವ್ರು ಕಾಸು ಮಾಡುದು ಈ ಆನ್ಲೈನ್ ಕಂಪನಿಗಳು. ಅದಕ್ಕಾಗಿ ನಾವಿವಾಗ ಏನ್ ಮಾಡಿದೀವಿ, ಫ್ಯೂಚರ್ ಅಲ್ಲಿ ಇವಾಗ ಈ ಸ್ವಿಗ್ಗಿ, ಝೊಮ್ಯಾಟೊ, ಗೋಯಬಿಬೋ, ಮೇಕ್ ಮೈ ಟ್ರಿಪ್ ಯಾವ್ದೆಲ್ಲ ಕಂಪನೀಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇವೆ, ವಿ ಆರ್ ಪ್ಲಾನಿಂಗ್ ಟು ಕಾಲ್ ದೆಮ್ ಆಲ್ ಟು ದ ಅಸೋಸಿಯೇಷನ್. ನಾವೆಲ್ಲರನ್ನ ಅಸೋಸಿಯೇಷನ್ ಕರೆದು ಮತ್ತೆ ನಾವೊಂದು ಕಮಿಷನ್ ಪರ್ಸೆಂಟೇಜ್ ಅನ್ನು ಫಿಕ್ಸ್ ಮಾಡ್ಬೇಕಂತ. ಎಲ್ಲರಿಗೂ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್, ನಿಮ್ಗೂ ಜಾಸ್ತಿ ಅಲ್ಲ ನಮ್ಗೂ ಕಮ್ಮಿ ಅಲ್ಲ, ಆ ತರ ಇರಬಾರ್ದು. ಎಲ್ಲರಿಗೂ ಒಂದು ಭೇದ ಭಾವ ಇರದೆ ಎಲ್ಲರಿಗೂ ಒಂದು ಸೇಮ್ ರೀತಿ ಬರುವಾಗೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಇವಾಗ.